ಟಿಪ್ಪು ಜಯಂತಿಗೆ ಧಿಕ್ಕಾರ. ನಾನೇ ದರೋಡೆ ಗೌರವ ನಾನು ಕೂತ್ಕೊಳ್ಳಿ ಒಂದ್ ನಿಮಿಷ ಹೋಗ್ತೇನೆ. ನಾನೇನು ನಿಮ್ಗೆ ಉಪಾಧ್ಯ ನಾನೇನು ಸ್ಫೋಟಕ ಕಟ್ಟಿಕೊಂಡು ಬಂದೇನಾ? ಮತ್ತೆ ನಾನು ಶರ್ಟ್ ಹಾಕಿ ಬಿಚ್ಚಿದ್ದು ನೋಡಿ ಶರ್ಟ್ ನೋಡಿ ಅಲ್ಲ ನಾವಲ್ಲ ಬಿಚ್ಚಿಲ್ಲ ನೋಡಿ ಯಾರು ಹೊಡೆದ್ರು ನನಗೆ ನೋಡಿ ಟಿಪ್ಪು ಜಯಂತಿಗೆ ಧಿಕ್ಕಾರ. ಟಿಪ್ಪು ಜಯಂತಿಗೆ ಧಿಕ್ಕಾರ. ರಾಷ್ಟ್ರ ವಿರೋಧಿ ದೇಶದ್ರೋಹಿ ಟಿಪ್ಪು ವಿರೋಧಿಗೆ ಧಿಕ್ಕಾರ. ಸಿದ್ದರಾಮಯ್ಯನಿಗೆ ಧಿಕ್ಕಾರ. ನಾನು ನೋಡಿ ಸ್ವಾಮಿ, ನಾನು ಮಂಗಳೂರಿನ ನಾಗರಿಕ. ಈಗಲ್ಲ ಒಂದು ನಿಮಿಷ ನಮ್ಮನ್ನು ಪ್ರತಿಭಟನೆ ಮಾಡೋದು ಅಲ್ಲ ಸರ್. ಒಂದ್ ನಿಮಿಷ ನೀವು ಯಾಕೆ ಕಾಲಿಗೆ ಬೇಡಿ, ನಾನು ಹೋಗ್ತೇನೆ. ಇವತ್ತು ಈ ದೇಶಕ್ಕೆ ಅನ್ಯಾಯ ಮಾಡಿದಂತಹ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ. ಇವ ಒಬ್ಬ ದಗಾಕೋರ ಲೂಟಿಕೋರ ಟಿಪ್ಪುವಿಗೆ ನಾವು ಯಾವತ್ತೂ ಕ್ಷಮಿಸುವುದಿಲ್ಲ. ಟಿಪ್ಪು ಜಯಂತಿಗೆ ಧಿಕ್ಕಾರ. ಸಿದ್ದರಾಮಯ್ಯನಿಗೆ ಧಿಕ್ಕಾರ. ಗೃಹ ಸಚಿವ ಪರಮೇಶ್ವರ್ಗೆ ಧಿಕ್ಕಾರ. ಟಿಪ್ಪು ಜಯಂತಿಗೆ ಧಿಕ್ಕಾರ. ನಾವು ಇವತ್ತು ಈ ದೇಶಕ್ಕೆ ಅನ್ಯಾಯ ಮಾಡಿದಂತಹ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ. ಇವ ಒಬ್ಬ ದಗಾಕೋರ ಲೂಟಿಕೋರ ಟಿಪ್ಪುವಿಗೆ ನಾವು ಯಾವತ್ತೂ ಕ್ಷಮಿಸುವುದಿಲ್ಲ. ಟಿಪ್ಪು ಜಯಂತಿಗೆ ಧಿಕ್ಕಾರ. ಸಿದ್ದರಾಮಯ್ಯನಿಗೆ ಧಿಕ್ಕಾರ. ಗೃಹ ಸಚಿವ ಪರಮೇಶ್ವರ್ಗೆ ಧಿಕ್ಕಾರ. ಟಿಪ್ಪು ಜಯಂತಿಗೆ ಧಿಕ್ಕಾರ. ಭ್ರಷ್ಟ ವಿರೋಧಿ ಟಿಪ್ಪು ಜಯಂತಿಗೆ ಧಿಕ್ಕಾರ. ಹಿಂದೂ ವಿರೋಧಿ ಟಿಪ್ಪು ಜಯಂತಿಗೆ ಧಿಕ್ಕಾರ. ಟಿಪ್ಪು ಜಯಂತಿಗೆ ಧಿಕ್ಕಾರ. ಟಿಪ್ಪು ಜಯಂತಿಗೆ ಧಿಕ್ಕಾರ. ನಾನೇ ದರೋಡೆ ಗೌರವ ನಾನು ಕೂತ್ಕೊಂಡೆ. ಒಂದ್ ನಿಮಿಷ ಹೋಗ್ತೇನೆ. ನಾನೇನು ನಿಮ್ಗೆ ಉಪಾಧ್ಯ ನಾನೇನು ಸ್ಫೋಟಕ ಕಟ್ಟಿಕೊಂಡು ಬಂದೇನಾ? ಮತ್ತೆ ನಾನು ಶರ್ಟ್ ಹಾಕಿ ಬಿಚ್ಚಿದ್ದು ನೋಡಿ ಶರ್ಟ್ ನೋಡಿ ಅಲ್ಲ ನಾವಲ್ಲ ಬಿಚ್ಚಿಲ್ಲ ನೋಡಿ ಯಾರು ಹೊಡೆದ್ರು ನನಗೆ ನೋಡಿ ಟಿಪ್ಪು ಜಯಂತಿಗೆ ಧಿಕ್ಕಾರ. ಟಿಪ್ಪು ಜಯಂತಿಗೆ ಧಿಕ್ಕಾರ. ರಾಷ್ಟ್ರ ವಿರೋಧಿ ದೇಶದ್ರೋಹಿ ಟಿಪ್ಪು ವಿರೋಧಿಗೆ ಧಿಕ್ಕಾರ. ಸಿದ್ದರಾಮಯ್ಯನಿಗೆ ಧಿಕ್ಕಾರ. ನಾನು ನೋಡಿ ಸ್ವಾಮಿ, ನಾನು ಮಂಗಳೂರಿನ ನಾಗರಿಕ. ಈಗಲ್ಲ ಒಂದ್ ನಿಮಿಷ ನಮ್ಮನ್ನು ಪ್ರತಿಭಟನೆ ಮಾಡೋದು ಅಲ್ಲ ಸರ್. ಒಂದ್ ನಿಮಿಷ ಅಲ್ಲ, ನೀವು ಯಾಕೆ ಕಾಲಿಗೆ ಬೇಡಿ, ನಾನು ಹೋಗ್ತೇನೆ. ನಾನು ಒಳಗೆ ಹೋಗ್ತೇನೆ. ಟಿಪ್ಪು ಜಯಂತಿಗೆ ಧಿಕ್ಕಾರ.